ನಮಸ್ಕಾರ. ಎಲ್ಲರಿಗೂ ಈ ನಿಮ್ಮ ಚಾನಲ್ಗೆ ಸುಸ್ವಾಗತ. ಕರ್ನಾಟಕದಲ್ಲಿ ಎಷ್ಟು ವಿಶಿಷ್ಟವಾದ ವೈವಿಧ್ಯವಾದ ದೇವಾಲಯಗಳು ನಾವೆಲ್ಲರೂ ನೋಡಿದ್ದೀವಿ ಅಲ್ವಾ? ಅಂತಹ ಒಂದು ದೇವಾಲಯಕ್ಕೆ ಭೇಟಿ ಇಡೋಣ. ನಿಮಗೆಲ್ಲರಿಗೂ ಒಂದು ಸಣ್ಣ ಪರಿಚಯ ಮಾಡಿಸ್ತೇನೆ. ಇದು ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಅಂತ ಹೆಮ್ರವಳ್ಳಿ ಎಂಬ ಜಾಗದಲ್ಲಿ ಸ್ಥಾಪಿತವಾಗಿದೆ. ಇದು ಶೃಂಗೇರಿಯಿಂದ ಕಾವಡಿ ಮಾರ್ಗದಲ್ಲಿ ಸಿಗುತ್ತದೆ. ಹರಿಹರಪುರಕ್ಕೆ ಹೋಗುವ ಮಾರ್ಗದಲ್ಲಿ ಕೊಪ್ಪ ತಾಲೂಕಿನಲ್ಲಿ ಸಿಗುವ ಸ್ಥಳ. ಇದು ಶ್ರೀ ವಿನಾಯಕನ ದೇವಾಲಯ. ಈ ವಿನಾಯಕ ಮೂರ್ತಿಯಲ್ಲಿ ಸೊಂಡಲಿನ ರೂಪದಲ್ಲಿದ್ದಾನೆ. ಇದು ಶೃಂಗೇರಿಯಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನವು ಪ್ರಕೃತಿಯ ಮಧ್ಯ ರಮಣೀಯ ತಾಣದಲ್ಲಿ ಕಣ್ಣಿಗೆ ಕಾಣುವಷ್ಟು ಹಸರಿರುವ ಜಾಗದಲ್ಲಿ ಇದೆ. ಈ ಜಾಗದಲ್ಲಿ ಸಂಕಷ್ಟಹರ ಗಣಪತಿ ವ್ರತವು ತುಂಬ ವಿಶೇಷವಾಗಿ ಆಚರಿಸಲ್ಪಡುತ್ತದೆ ಮತ್ತು ಸಂಜೆ ಎಲ್ಲ ಬೆಳಗಿನ ವೇಳೆಯಲ್ಲಿ ಪೂಜೆ ಆಗುತ್ತದೆ. ಈ ದೇವಾಲಯ ತುಂಬ ಪುರಾತನವಾದದ್ದು. ಸುಮಾರು ಒಂದು 15 ವರ್ಷಗಳ ಹಿಂದೆ ಶೃಂಗೇರಿ ಜಗದ್ಗುರುಗಳು ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ತಾವೆಲ್ಲರೂ ಬಂದು ಶ್ರೀ ಸಿದ್ಧಿವಿನಾಯಕ ಅಥವಾ ಈ ವಿನಾಯಕನ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರಿ. ಧನ್ಯವಾದಗಳು. ಜೈ ಗಣೇಶ.